ಎರಡು ಕುಟುಂಬಗಳಿಗೆ ಒಂದೇ ಶೌಚಾಲಯ, ವಿದ್ಯುತ್ ವ್ಯವಸ್ಥೆಯಂತೂ ದೂರದ ಮಾತು. ಅಂಗೈಯಗಲದ ಜೋಪಡಿಯಲ್ಲಿ ವಾಸ, ಬಯಲೇ ಸ್ನಾನಗೃಹ. ಇದು ಉಡುಪಿ ಜಿಲ್ಲೆಯಲ್ಲಿ ವಾಸವಾಗಿರುವಂತಹ ಮೂಲ ನಿವಾಸಿಗಳ ಬದುಕಿನ ಚಿತ್ರಣ. ಮೂಲ ನಿವಾಸಿಗಳ ಜೀವನ ಮಟ್ಟ ಹೇಗಿದೆ ಎನ್ನುವುದರ ಕುರಿತಾದ ಒಂದು ವರದಿ ಇಲ್ಲಿದೆ. ಮೂಲ ನಿವಾಸಿಗಳ ಮೂಲಭೂತ ಸೌಲಭ್ಯಕ್ಕೆ ಸರ್ಕಾರ ವಿವಿಧ ಯೋಜನೆ, ಅನುದಾನ ಎಲ್ಲವನ್ನ ನೀಡ್ತಾ ಇದ್ರೂ ಅಧಿಕಾರಿಗಳ ಬದ್ಧತೆ ಕೊರತೆಯಿಂದ ಮೂಲ ನಿವಾಸಿಗಳ ಬದುಕು ಇನ್ನೂ ಸುಧಾರಿಸಿಲ್ಲ ಎಂದು ಸ್ಪಷ್ಟವಾಗಿ ಹೇಳಲು ಯಾವುದೇ ಹಿಂಜರಿಕೆ ಬೇಡ. ಬೈಂದೂರು ತಾಲೂಕು ಜಡ್ಕಲ್ ಗ್ರಾಮ ಪಂಚಾಯಿತಿ ಸನಿಹದಲ್ಲೇ ಕೊರಕ ಕುಟುಂಬ ಬೆಚ್ಚಗಿನ ಸೂರಿಲ್ಲದೆ ಬದುಕ್ತಾ ಇದ್ದಾರೆ. ಕೊಲ್ಲೂರು ಕಮಲಶಿಲೆ ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಮೂಲ ನಿವಾಸಿಗಳು ಅತ್ಯಂತ ಶೋಚನೀಯ ಬದುಕು ಸಾಗಿಸುವ ಮೂಲಕ ನಾಗರಿಕ ಪ್ರಪಂಚವೇ ತಲೆ ತಗ್ಗಿಸುವಂತೆ ಮಾಡಿದ. ಕಳೆದ 3 ದಶಕದ ಹಿಂದೆ ಜಡ್ಕಲ್ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿ 2 ಕೊರಕ ಕುಟುಂಬ ನೆಲೆ ನಿಂತಿತ್ತು. ಆರಂಭದಲ್ಲಿ ಜೋಪಡಿಯಲ್ಲಿ ವಾಸ ಮಾಡಿಕೊಂಡಿದ್ದು, ನಂತರ ಗ್ರಾಮ ಪಂಚಾಯಿತಿ 2 ಮನೆ ಕಟ್ಟಿಕೊಟ್ಟಿದ್ದು, ಅದರಲ್ಲಿ ಕೊರಕರು ವಾಸವಾಗಿದ್ರು. ಮನೆ ನಿರ್ವಹಣೆ ಕೊರತೆಯಿಂದ ಒಂದು ಮನೆ ನೆಲಕಚ್ಚಿದ್ದು, ಮತ್ತೊಂದು ಮನೆ ಭಾಗಶಃ ಹಾನಿಯಾಗಿದ್ದರಿಂದ ಅನಿವಾರ್ಯವಾಗಿ ಮನೆ ಬಿಟ್ಟು ಜೋಪಡಿಯಲ್ಲಿ ವಾಸ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಕಳೆದ 4 ವರ್ಷಗಳಿಂದ ಕೊರಗ ಕುಟುಂಬ ಇದೇ ಜೋಪಡಿಯಲ್ಲಿ ದಿನ ದೂಡ್ತಾ ಇದೆ. ಜೋಪಡಿಗೆ ತೆಂಗಿನ ಗರಿ ಹೊದಿಸಿದ್ದು, ಅದರ ಮೇಲೆ ಪ್ಲಾಸ್ಟಿಕ್ ಹಾಕಲಾಗಿದೆ. ಮಳೆಗಾಲದಲ್ಲಿ ಹೊರಗೆ ಮಲಗಲು ಆಗದೇ ಇರುವುದರಿಂದ ಮಳೆಗಾಲಕ್ಕೆ ಹಟ್ಟಿಯಂತೆ ಶೆಡ್ ಕಟ್ಟಿಕೊಳ್ಳುತ್ತಿದ್ದಾರೆ. ಒಟ್ಟಾರೆ ವಿದ್ಯುತ್ ಇಲ್ಲದೆ, ಶೌಚಾಲಯ ಇಲ್ಲದೆ ದಿನ ಕಳೀತಾ ಇರುವ ಕೊರಗರ ಸಹನೆಗೆ ಸೆಲ್ಯೂಟ್ ಹೊಡೆಯಲೇಬೇಕು. ಐಟಿಡಿಪಿ ಇಲಾಖೆಯಲ್ಲಿ ಸಾಕಷ್ಟು ಅನುದಾನವಿದ್ರೂ ಉಳ್ಳವರ ಮನೆ ಸಂಪರ್ಕಕ್ಕೆ ರಸ್ತೆ ಮಾಡುವ ಮೂಲಕ ಮೂಲ ನಿವಾಸಿಗಳ ಅಭಿವೃದ್ಧಿ ಅನುದಾನ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಜಡ್ಕಲ್ನಲ್ಲಿ 2 ಕುಟುಂಬ ಕಳೆದ 4 ವರ್ಷದಿಂದ ಜೋಪಡಿಯಲ್ಲಿ ವಾಸ ಮಾಡ್ತಾ ಇದ್ರು. ಐಟಿಡಿಪಿ ಅಧಿಕಾರಿಗಳು ಕೊರಗರ ಕೊರಗೇನು ಎಂದು ಕೇಳದಿರೋದು ಮೂಲ ನಿವಾಸಿಗಳ ಕಡೆಗಣಿಸ್ತಾ ಇದ್ದಾರೆ ಎನ್ನುವುದಕ್ಕೊಂದು ಸಣ್ಣ ನಿದರ್ಶನ. ಈಗಿನ ಕಾಲಘಟ್ಟದಲ್ಲಿ ಯಾವುದೇ ಸರ್ಕಾರ ಇರಲಿ, ಯಾವುದೇ ಆಡಳಿತ ಪಕ್ಷ ಇರಲಿ, ದಲಿತರ ಉದ್ಧಾರದ ಭಜನೆ ಮಾಡ್ತಾನೆ ಅಧಿಕಾರವನ್ನು ಹಿಡಿತಾ ಇದ್ದಾರೆ. ಆದರೆ ಇವತ್ತು ದಲಿತರು, ಶೋಷಿತ ವರ್ಗಗಳ ಸ್ಥಿತಿಗೆ ಇದೊಂದು ದಾರ್ಶನಿಕವಾಗಿ ಕಾಣುವಂಥ, ನೈಜವಾಗಿ ನಮ್ಗೆ ಕಾಣುವಂಥ ಒಂದು ಪ್ರತಿಬಿಂಬ ಇದು. ಈ ಒಂದು ರಸ್ತೆ ಪಕ್ಕದಲ್ಲಿಯೇ ಈ ಸಿದ್ದಾಪುರ ಜಡ್ಕಲ್ ಹೋಗುವಂಥ ಈ ಒಂದು ರಸ್ತೆ ಪಕ್ಕದಲ್ಲಿ ಇಂಥ ಒಂದು ಗೋಳಿನ ಸ್ಥಿತಿಯಲ್ಲಿ ಇಲ್ಲಿ ಒಂದು ಶೋಷಿತ ಸಮುದಾಯ ಕೊರಗ ಕುಟುಂಬ ವಾಸ್ತವ್ಯ ಆಗ್ತಾಯಿದೆ ಅಂತ ಹೇಳಿದರೆ, ಇವತ್ತು ದಲಿತರಿಗಾಗಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಹೇಳ್ತಕ್ಕಂಥ ಸೌಲಭ್ಯಗಳಿಂದ ವಂಚಿತ ಆಗಿರೋದಕ್ಕೆ ಇದೊಂದು ಪ್ರತ್ಯಕ್ಷದರ್ಶಿ ಒಂದು ನಿದರ್ಶನ. ಇದು ಕೇವಲ ಒಂದು ಬಾಯಿ ಮಾತಿಗಾಗಲಿ ಒಂದು ಇದಾಗಲಿ ಇರಬಾರ್ದು. ಇದೊಂದು ಕಾರ್ಯರೂಪಕ್ಕೆ ಬರಬೇಕಿದ್ರೆ ಇಲಾಖೆ ಮತ್ತು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಶ್ರಮ ಪಡಬೇಕು. ಮತ್ತು ನಾನು ಹೇಳ್ತಿರೋ ಐಟಿಡಿಪಿ ಇಲಾಖೆಯಲ್ಲಿ ಸಮಗ್ರ ಜಿಲ್ಲಾಡಳಿತದಲ್ಲಿ ಅಧಿಕಾರಿಗಳಿಗೆ ಒಂದು ಬದ್ಧತೆ ಇಲ್ಲ. ಐಟಿಡಿಪಿ ಇಲಾಖೆ ಹೀಗೆ ತಾತ್ಸಾರ ಮಾಡಿದ್ರೆ ಜೋಪಡಿ ಬದಲು ಚಿಕ್ಕದೊಂದು ಮನೆ ಕಟ್ಟಿಕೊಳ್ಳುವ ಆಸೆಗೂ ಅರಣ್ಯ ಇಲಾಖೆ ಅಡ್ಡಗಾಲಿಕ್ಕಿದೆ. ಮೂಲ ನಿವಾಸಿಗಳ ಕೂತು ಜಾಗದ ಹಕ್ಕುಪತ್ರವಿದ್ರೂ ಮರ ತೆಗೆದು ಸಮತಟ್ಟು ಮಾಡಲು ಅರಣ್ಯ ಇಲಾಖೆ ಬಿಡ್ತಾ ಇಲ್ಲ. ಮರ ತೆರವು ಮಾಡುವಂತೆ ಗ್ರಾಮ ಪಂಚಾಯಿತಿ ವರದಿ ನೀಡಿದ್ರೂ ಅರಣ್ಯ ಇಲಾಖೆ ಸ್ಪಂದಿಸ್ತಾ ಇಲ್ಲ. ಸ್ವಲ್ಪ ಜಾಗ ಸಮತಟ್ಟು ಮಾಡಿದ್ದು, ಅಲ್ಲಿದ್ದ ಒಂದು ಮರ ಕಡಿದಿದ್ದಕ್ಕೆ ಕೇಸ್ ಹಾಕಲಾಗಿದೆ. ಅದೇ ಜಡ್ಕಲ್ನಲ್ಲಿ ರಸ್ತೆ ಮಾಡುವ ಹಿನ್ನೆಲೆಯಲ್ಲಿ ಕಾಡಿಗೆ ಕಾಡನ್ನೇ ರಾತ್ರೋರಾತ್ರಿ ಕಡಿದುರುಳಿಸಿದ್ರು. ಮೂಲ ನಿವಾಸಿಗಳ ಮನೆಗೆ ಸಮಸ್ಯೆಯಾಗುವ ಮರಗಳ ತೆರವಿಗೆ ಏಕೆ ಒಪ್ತಾ ಇಲ್ಲ? ಅರಣ್ಯ ಇಲಾಖೆ ಅಧಿಕಾರಿಗಳು ಬಡವರಿಗೊಂದು ಉಳ್ಳವರಿಗೊಂದು ನ್ಯಾಯ ಮಾಡುತ್ತದೆ ಎಂದು ಕಾಲನಿ ನಿವಾಸಿಗಳು ಅವಲತ್ತುಕೊಂಡಿದ್ದಾರೆ. ಇನ್ನು ಕೊರಗ ಕುಟುಂಬದ ಅಕ್ಕು ಎಂಬವರ ಮಗಳು ಮೂತ್ರಕೋಶ ಸಮಸ್ಯೆಯಿಂದ ಬಳಲ್ತಾ ಇದ್ದು, ಶಿಕ್ಷಣದಿಂದಲೂ ವಂಚಿತಳಾಗ್ತಾ ಇದ್ದಾಳೆ. ಹುಟ್ಟಿ 3 ತಿಂಗಳಿಗೆ ಮೂತ್ರ ಸಮಸ್ಯೆ ತಲೆದೋರಿದ್ದು, ಮೂತ್ರದ ಮೇಲೆ ಬಾಲಕಿಗೆ ಹಿಡಿತವೇ ಇಲ್ಲ. ಬಾಲಕಿಯನ್ನ ಮಂಗಳೂರು ಖಾಸಗಿ ಆಸ್ಪತ್ರೆ ಪರೀಕ್ಷೆಗೊಳಪಡಿಸಿದ್ದು, ನರ ಸಮಸ್ಯೆಯಿಂದ ಹೀಗಾಗಿದೆ ಎನ್ನುವ ಉತ್ತರ ವೈದ್ಯರಿಂದ ಬಂದಿದೆ. 12 ವರ್ಷದ ನಂತರ ಸರಿಯಾಗುತ್ತೆ ಎಂದು ಒಂದಿಷ್ಟು ಮಾತ್ರೆ ಔಷಧಿ ಕೊಟ್ಟಿದ್ದು ಬಿಟ್ರೆ ಬಾಲಕಿಯ ಆರೋಗ್ಯ ಸುಧಾರಿಸಿಲ್ಲ. ವಾರಕ್ಕೆ ಇನ್ನಿತರ ಔಷಧಿ ಎಂದು 600 ರೂಪಾಯಿ ಬೇಕಾಗುತ್ತೆ. ಐಟಿಡಿಪಿ ಅನುದಾನದಲ್ಲಿ ಬಾಲಕಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ಅವಕಾಶವಿದ್ರೂ ಗಮನ ಹರಿಸ್ತಾ ಇಲ್ಲ. ಶಾಲೆಗೆ ಹೋಗಬೇಕು, 4 ಅಕ್ಷರ ಕಲಿಬೇಕು ಎನ್ನುವ ಬಾಲಕಿಯ ಆಸೆ ಕಮರಿ ಹೋಗ್ತಾ ಇದ್ದು, ಶಿಕ್ಷಣದಿಂದಲೂ ವಂಚಿತಳಾಗ್ತಾ ಇದ್ದಾಳೆ.
ಮೂಲ ನಿವಾಸಿಗಳಿಗೆ ಸರ್ಕಾರ ಸಾಕಷ್ಟು ಸೌಲಭ್ಯ ನೀಡಿದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಾಲಕಿ ಶಿಕ್ಷಣದಿಂದ ವಂಚಿತಳಾಗ್ತಾ ಇರುವುದು ನಾಗರಿಕ ಪ್ರಪಂಚವೇ ತಲೆ ತಗ್ಗಿಸುವಂತೆ ಮಾಡಿದೆ. ನಾವು 30 ವರ್ಷದಿಂದ ಇಲ್ಲ ಜೀವನ ಮಾಡ್ಕೊಂಡು ಗುಡಿಸಲು ಕಟ್ಕೊಂಡಿದ್ದೀತು. ಪಂಚಾಯತ್ನವರ ಒಂದು 20 ವರ್ಷದ ಹಿಂದೆ ನಮಗೆ 2 ಮನೆ ಕೊಟ್ಟರು, ಪಂಚಾಯತ್ ಮನೆ ಕೊಟ್ಟರು. ಅದೀಗ ರಿಪೇರಿ ಇಲ್ಲ, ಏನೂ ಇಲ್ಲ, ಅದು ಬಿದ್ದು ಹೋಯ್ತು, ಮನೆ ಬಿದ್ದು ಹೋಯ್ತು. ಈಗ ಕೆಳಗಡೆ ಸ್ವಲ್ಪ ಮಣ್ಣು ಲೆವೆಲ್ ಮಾಡ್ಕೊಂಡು ನಾವು ಜಾಗ ಸರಿ ಮಾಡ್ಕೊಂಡು ಸ್ವಲ್ಪ ಒಂದು ಸಣ್ಣ ಗುಡಿಸಲು ಕಟ್ಕೊಂಡಿತ್ತು. ಅದರಿಂದ ನಾವು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇತ್ತು. ಈಗ ನಮ್ಮ ಮನೆಯೂ ಇಲ್ಲ, ಎಂಥದೂ ಇಲ್ಲ. ಹಾಗೆ ನಾವು ಮಗುವಿನ ಬಗ್ಗೆ 12 ವರ್ಷದಿಂದ ನನಗೆ ಮಗು ಸರಿ ಇಲ್ಲ, ಮೂತ್ರಕೋಶ ಸಮಸ್ಯೆಯಿಂದ ನಾವು ಪ್ಯಾಡ್ ಅದು ಇದು ಅಂತೇಳಿ ಜೀವನ ಮಾಡ್ತಾ ಇತ್ತು. ಈಗ ಅದು ಪ್ಯಾಡಿಗೆ 600 ರೂಪಾಯಿ, ವಾರಕ್ಕೆ 600 ರೂಪಾಯಿ ಬೇಕಾಗುತ್ತೆ. ಹಿಂದಿನಿಂದಲೂ ಅತ್ಯಂತ ಶೋಷಣೆಗೊಳಪಟ್ಟವರು ಕೊರಗ ಜನಾಂಗದವರು. ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಇರುವ ಸಮಗ್ರ ಗಿರಿಜನ ಅಭಿವೃದ್ಧಿ ಇಲಾಖೆ ಕಾರ್ಯವೈಖರಿಗಳು ಸಾಲದಿರುವುದರಿಂದ ಕೊರಗರ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಜಡ್ಕಲ್ ಗ್ರಾಮ ಪಂಚಾಯಿತಿ ಅನತಿ ದೂರದಲ್ಲಿಯೇ ಶೋಚನೀಯ ಸ್ಥಿತಿಯಲ್ಲಿ ಬದುಕು ಸಾಗಿಸ್ತಾ ಇರುವ ಕೊರಗ ಕುಟುಂಬಗಳ ಬದುಕು ಸ್ಥಳೀಯಾಡಳಿತಕ್ಕೆ ಕಾಣಿಸದೇ ಇರುವುದು ದುರಾದೃಷ್ಟಕರವೇ ಸರಿ. ವಿದ್ಯಾಭ್ಯಾಸ ಜೀವನದಿಂದ ವಂಚಿತಳಾಗಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವ 12ರ ಬಾಲಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವಲ್ಲಿ ಸಂಬಂಧಿಸಿದ ಇಲಾಖೆ ಶೀಘ್ರ ಸ್ಪಂದಿಸಬೇಕಾಗಿದೆ. ಸರ್ಕಾರ ನೀಡುವ ಸಂವಿಧಾನಬದ್ಧ ಹಕ್ಕುಗಳನ್ನು ಶೋಷಿತ ವರ್ಗದವರಿಗೆ ತಲುಪಿಸಬೇಕಾದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಗೆ ಇದಕ್ಕೆಲ್ಲ ಕಾರಣ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ವಾಟಿಗುಂಡಿ ಕೊರಗರ ನೆರವಿಗೆ ಬರಲಿ ಅನ್ನೋದೇ ನಮ್ಮ ಆಶಯ. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.